ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು, ಕಾವೇರಿ ನದಿಗೆ ಟ್ರಾವೆಲಿಂಗ್ ಮಾಡೋದು. ಕಾವೇರಿ ನದಿ ಬಗ್ಗೆ ಮಾತಾಡುವ, ಕಾವೇರಿ ನದಿ ಎಷ್ಟು ಉದ್ದ ಉಂಟು ಅದರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಬರುವ. ಬನ್ನಿ, ಒಳ್ಳೆ ರೀತಿಯಲ್ಲಿ ಮಳೆ ಬರಲಿಕ್ಕೆ ಚಾನ್ಸ್ ಉಂಟು, ಅಷ್ಟು ಕ್ಲೌಡ್ ಉಂಟು. ಬನ್ನಿ, ಮಳೆ ಬರುವ ಮೊದಲು ವಿಡಿಯೋ ಮಾಡಿ ಮನೆಗೆ ಹೋಗುವ. ಈಗ ನಾವು ಕಾವೇರಿ ನದಿ ಬಗ್ಗೆ ಮಾತಾಡುವ. ಕಾವೇರಿ ನದಿ ಎಷ್ಟು ಉದ್ದ ಉಂಟು ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡಿಕೊಂಡು ಬರುವ. ಬನ್ನಿ. ಕಾವೇರಿ ನದಿ ಎಲ್ಲೆಲ್ಲಿ ಹೋಗ್ತದೆ ಅದರ ಬಗ್ಗೆ ಮಾತ್ರ ಇವತ್ತು ಮಾತಾಡೋದು. ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಪುದುಚೇರಿ ಮತ್ತೆ ಕೇರಳ ಆ ಸೈಡ್ ಆಗಿ ಹೋಗುವುದೇ ಕಾವೇರಿ ನದಿ. ಕಾವೇರಿ ನದಿಯ ಜನ್ಮಸ್ಥಳ ಎಲ್ಲಿಂದ? ಕೊಡಗು, ಕರ್ನಾಟಕ, ತಲಕಾವೇರಿ, ವೆಸ್ಟರ್ನ್ ಘಾಟ್, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಕಾವೇರಿ ನದಿ. ಇದರ ಎವಲ್ಯೂಷನ್ ಎತ್ತರ ಎಷ್ಟು? 1341 ಮೀಟರ್. ಫೀಟ್ ಲೆಕ್ಕ ಕೂಟಿದರೆ 4400 ಫೀಟ್ ಎತ್ತರದಲ್ಲಿ, ಎವಲ್ಯೂಷನ್ ಎತ್ತರದಲ್ಲಿ ಈ ಕಾವೇರಿ ನದಿ ಇದೆ. ಬಂಗಾಳ ಕೊಳ್ಳಿಗೆ ಹೊರಡುವ ಈ ನದಿ ಕಾವೇರಿ ನದಿ ಟೋಟಲ್ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ? 800 ಕಿಲೋಮೀಟರ್ ಹರಿಯುತ್ತದೆ ಅಂತ ಕಾಣುತ್ತೆ, ಕರೆಕ್ಟ್ ಗೊತ್ತಿಲ್ಲ. 805 ಅಂತ ಕಾಣುತ್ತೆ, ಕರೆಕ್ಟ್ ಗೊತ್ತಿಲ್ಲ. ಗೋದಾವರಿ ಮತ್ತು ಕೃಷ್ಣಾ ನದಿ ನಂತರ 3ನೇ ಅತಿ ದೊಡ್ಡ ನದಿ ಕಾವೇರಿ ನದಿ ಆಗಿದೆ. ಈ ಕಾವೇರಿ ನದಿಯ ನೀರನ್ನು ಮೈನಾಗಿ ಯೂಸ್ ಮಾಡುವುದು ಕೃಷಿಗಳಿಗೆ. ಈ ಕಾವೇರಿ ನದಿಯನ್ನು ದಕ್ಷಿಣ ಭಾರತದ ಜನರು ಪವಿತ್ರ ನದಿ ಮತ್ತು ಕಾವೇರಿ ಅಮ್ಮ ಎಂದು ಪೂಜಿಸುತ್ತಾರೆ. ಈ ಕಾವೇರಿ ನದಿ ಟೋಟಲ್ ಲೆಂತ್ ಎಷ್ಟು? 805 ಅಂತ ಆಗ ಹೇಳಿದೆ. ನಾವಿಲ್ಲಿಗೆ ಹೋಗ್ತದೆ ಗೈಸ್, ಒಳ್ಳೆ ರೀತಿ ಮಳೆ ಬರಲಿಕ್ಕೆ ಚಾನ್ಸ್ ಉಂಟು. ಮೋಡ ಎಲ್ಲ ಕಪ್ಪು ಕಪ್ಪಾಗಿತ್ತು. ಕಾವೇರಿ ನದಿಯು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿಯಲ್ಲಿ ಸರಾಸರಿ ಸಮುದ್ರ ಮಟ್ಟದಿಂದ 1341 ಮೀಟರ್ ಎತ್ತರದಲ್ಲಿ ಉಗಮಿಸುತ್ತದೆ. ಈ ಕಾವೇರಿ ನದಿಯ ಉಪನದಿಗಳುಂಟು. ಹೇಮಾವತಿ, ಕಬಿನಿ ನದಿ, ಕೆಲವು ಉಪನದಿಗಳು ಈ ಕಾವೇರಿ ನದಿಗೆ ಇದೆ. ಕಾವೇರಿ ನದಿ ಬಗ್ಗೆ ಎಲ್ಲರಿಗೆ ಗೊತ್ತಿರಬಹುದು, ಆದ್ರೂ ಸಹ ನನ್ನ ಬಗ್ಗೆ ಒಂದು ವಿಡಿಯೋ ಇರಲಿ ಅಂತ ಮಾಡಿದ್ದು. ಕಾವೇರಿ ನದಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ದು. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ ರಪ್ಕ ನಿಮಗೆ 7 ಗಂಟೆಗೆ ವಿಡಿಯೋ ಬರ್ತದೆ. ಈಗ ಮಳೆ ಬರ್ಲಿಕ್ಕೆ ಚಾನ್ಸ್ ಉಂಟು, ಒಳ್ಳೆ ಗಾಳಿ ಮತ್ತು ಪಿರಿ ಮಳೆ ಬರ್ತುಂಟು. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ವಿಡಿಯೋ ಗುಡ್ ಬೈ ಹೇಳುತ್ತೆ. ನಾಳೆ ನೋಡು ಗೈಸ್, ನಿಮಗೆ ಹೋಮ್ ಟೂರ್ ಬೇಕಾದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ, ನಾನು ಮಾಡ್ತೇನೆ, ಬೆಳಿಗ್ಗೆ ಎದ್ದು ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್.